ತುಳು ನಾಟಕ ರಂಗಕ್ಕೆ ಹೊಸ ಭವಿಷ್ಯವನ್ನು ಬರೆದು ಹೊಸ ಇತಿಹಾಸವನ್ನು ಸೃಷ್ಟಿಸಿ ಜೀವಂತ ದಂತಕತೆ ಎನಿಸಿಕೊಂಡಿರುವ ಸರ್ವಶ್ರೇಷ್ಠ ಕಲಾವಿದರು. ಉಪ್ಪಿನಗಡಿಯಲ್ಲಿ 19, 20, 21ರಂದು ನಿರಂತರವಾಗಿ ನಡೆದಂಥ ಈ ಒಂದು ಕೃಷಿ ಮೇಳದ ಅಂಗವಾಗಿ ಹಲಸು ಮತ್ತು ಮಾವಿನ ಈ ಒಂದು ಮೇಳ ಇವತ್ತು ಯಶಸ್ವಿಯಾಗಿ ಸಮಾಪನಗೊಂಡು ನಾವೆಲ್ಲ ತುಳುನಾಡಿನಲ್ಲಿ ಕುಕ್ಕು ಮತ್ತು ಬೆಳಕಾಯಿ ಅಲ್ಲಿಯ ಜನರ ಒಂದು ಆಹಾರ. ಹಳ್ಳಿಯಲ್ಲಿ ಕುಕ್ಕು ಬೆಳಕಾಯಿ ಒಂದು ಕಾಲದಲ್ಲಿ ಬಹುಶಃ ಕಡಗಣೆಯಾದಂಥ ಒಂದು ಆಹಾರ ಪದಾರ್ಥಗಳು. ಇವತ್ತು ಅದಕ್ಕೆ ಸಿಕ್ಕಿದಂಥ ಮಾನ್ಯತೆ ಬಹುಶಃ ಯಾವುದೇ ಫಲವಸ್ತುಗೆ ಆ ಮಾನ್ಯತೆ ಸಿಗಲಿಲ್ಲ. ಕಾರಣ ಅಂದರೆ ಹಳ್ಳಿಯಲ್ಲಿರುವಂಥ ಆ ಒಂದು ಹಲಸು ಮತ್ತು ಮಾವು ಇವತ್ತು ಸಾವಯವವಾಗಿ ಬೆಳೆದು ಇವತ್ತು ಜನರ ಒಂದು ಪೌಷ್ಟಿಕ ಆಹಾರವಾಗಿ ಜನಸಾಮಾನ್ಯರು ಕಡಿಮೆ ದರದಲ್ಲಿ ಅದನ್ನು ಸೇವಿಸುವಂಥ ಒಂದು ಪದಾರ್ಥ ಅಂತೇಳಿ ಇವತ್ತು ಅದಕ್ಕೆ ಹೆಚ್ಚು ಮಾನ್ಯತೆ ಬಂದಿದೆ. ಅದರ ಜೊತೆಯಲ್ಲಿ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಕೂಡ ಜನರಿಗೆ ಮನವರಿಕೆ ಆಗಿದೆ. ಇವತ್ತಿನ ಯುವ ಪೀಳಿಗೆ ಒಂದಷ್ಟು ಫಾಸ್ಟ್ ಫುಡ್, ಜಂಕ್ ಫುಡ್ ಅಂತ ಹೇಳ್ತೇವೆ. ಅದಕ್ಕೆ ಮಾನವದಂಥ ಈ ಯುವ ಪೀಳಿಗೆ ಮತ್ತೊಮ್ಮೆ ನಮ್ಮ ಪಾರಂಪರಿಕ ಆಹಾರದಲ್ಲಿಗೆ ಬರಬೇಕು ಎನ್ನುವಂಥ ವಿಚಾರವು ಇವತ್ತಿನ ಕೃಷಿ ಮೇಳದ ಒಂದು ಉದ್ದೇಶ. ಕೃಷಿಕರ ಬದುಕನ್ನು ಕೂಡ ಹಸನು ಮಾಡಬೇಕಿರುವಂಥದ್ದು ಇನ್ನೊಂದು ಉದ್ದೇಶ ಇದೆ. ಇದೇನು ಹೇಳ್ತಾ ಇದ್ದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ. ಕೃಷಿಕರ ಬದುಕು ಯಾವಾಗಲೂ ಸುಭೀಕ್ಷೆ ಅಂತೇಳಿ. ಆ ಕೃಷಿಕರ ಬದುಕು ಸುಭೀಕ್ಷೆ ಆಗಬೇಕಿದ್ರೆ ಕೃಷಿಕರ ಜೊತೆಯಲ್ಲಿ ನಾವೆಲ್ಲ ಸೇರಿದ್ರೆ ಖಂಡಿತ ಕೃಷಿಕರ ಬದುಕು ಕೂಡ ಒಂದು ಸ್ವಾಭಿಮಾನದ ಬದುಕಾಗಬೇಕು. ಇವತ್ತು ಕೃಷಿಕ ಬೆಳೆದಂಥ ಆಹಾರ ಸಾಮಗ್ರಿಗೆ ಒಳ್ಳೆಯ ಮಾರುಕಟ್ಟೆ ಒದಗಿಸುವಂಥ ಅವಶ್ಯಕತೆ ಇದೆ. ಆ ಮಾರುಕಟ್ಟೆ ಯಾವ ರೀತಿಯಾಗಿದೆ ಅಂದರೆ ನಾವು ಇವತ್ತು ಹಲಸಿನ ವಿವಿಧ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದಾಗ ಹಲಸು ತಿನ್ನುವಂಥ ವ್ಯಕ್ತಿ ಆ ವಿವಿಧ ಆ ಹಲಸಿನ ಉತ್ಪನ್ನಗಳನ್ನು ಆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂತ ಹೇಳ್ತೇವೆ ಅದನ್ನು ತಿಂದು ಅವರು ಒಂದಷ್ಟು ಖುಷಿ ಪಡುವಂಥ ಕೆಲಸ ಆಗ್ತದೆ. ಆ ಮುಖಾಂತರ ಇವತ್ತು ಒಂದು ಉತ್ಪನ್ನಕ್ಕೆ ನಾವು ವಿವಿಧ ರೀತಿಯಲ್ಲಿ ಮಾರುಕಟ್ಟೆಯನ್ನು ಮಾಡುವಂಥ ಕೆಲಸ ಕೂಡ ಇವತ್ತು ಇಂಥ ಹಲಸು ಮಾವು ಮೇಳದ ಮುಖಾಂತರ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತಿನ ಅವಶ್ಯಕತೆಗಳು ವಿಶೇಷವಾಗಿ ರೈತ ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗಬೇಕಿದೆ. ಆ ಮಾರುಕಟ್ಟೆಗೆ ವಿವಿಧ ಉತ್ಪನ್ನಗಳು ಬರುವಂಥ ಸಂದರ್ಭದಲ್ಲಿ ಆ ಉತ್ಪನ್ನಗಳನ್ನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದಾಗ ನಾವು ಖಂಡಿತ ಆ ರೈತನಿಗೂ ಒಳ್ಳೆಯ ಆದಾಯ ಬರಲಿಕ್ಕೆ ಸಾಧ್ಯ. ಈ ನೆಲೆಯಿಂದ ಇವತ್ತು ಇಲ್ಲಿ ನಡೆಯುವಂಥ ಇವತ್ತು ಹಲಸು ಮತ್ತು ಮಾವು ಮೇಳ ಮೊನ್ನೆ ಪುತ್ತೂರಿನಲ್ಲಿ ನಡೆದಿತ್ತು, ಒಂದು ವಾರದಿಂದ ಸುಳ್ಯದಲ್ಲಿ ನಡೆದಿತ್ತು. ಬಹುಶಃ ಇವರು ದೀಪಕ್ ಪೈ ಅವರು ಹೇಳ್ತಾ ಇದ್ರು ಇನ್ನು ಬೆತ್ತಗಡಿಯಲ್ಲಿ ಮಾಡ್ತಾರೆ, ಮುಡುಬಿದ್ದೆಯಲ್ಲಿ ಮಾಡ್ತಾರೆ ಅಂತೇಳಿ. ಯಾಕೆ ಉಪ್ಪಿನಗಡಿಯಲ್ಲಿ ನಮ್ಮ ಯುವಕರು ಟೀಮ್ ಉಬಾರ ಇದನ್ನು ಇಡೀ ಜಿಲ್ಲೆಗೆ ಪಸರಿಸ್ತಾ ಇದ್ದಾರೆ. ನನಗೆ ಒಂದು ಭಾರಿ ಆಸಕ್ತಿಯ ವಿಚಾರವಾಗಿ ಮೂಡಿಬಂತು. ದೀಪಕ್ ಪೈಯವರ ಬೆಳಿಗ್ಗೆ ನನ್ನ ಜೊತೆ ಇದ್ದು ಕೇಳಿದ್ರು ಯಾಕೆ ಇದನ್ನು ಮಾಡ್ತಾರೆ ಅಂದರೆ ಜನರಿಗೆ ಇದನ್ನು ಪರಿಚಯ ಮಾಡಬೇಕು. ಈ ಮಳೆಗಾಲದಲ್ಲಿ ಜನ ಇವತ್ತು ಒಂದಷ್ಟು ಇಂಥ ಉತ್ಪನ್ನಗಳನ್ನು ಬಳಕೆ ಮಾಡಿದಾಗ ರೈತರಿಗೆ ಒಂದಷ್ಟು ಪ್ರಯೋಜನ ಆಗ್ತದೆ ಎನ್ನುವಂಥ ಮನೋಭಾವನೆಯಲ್ಲಿ ಇದನ್ನು ಹೇಳಿದ್ರು. ಬಹುಶಃ ಇಲ್ಲಿಯ ನರ್ಸರಿಗಳು, ಇಲ್ಲಿಯ ಹಲಸಿನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಹೋಲಿಗೆ, ಮಾವಿನ ಹೋಲಿಗೆ ಬಹುಶಃ ನಾವು ಮನೆಯಲ್ಲೆಲ್ಲ ಮಾಡೋದು ಅಪೂರ್ವ. ಆದರೆ ಇಲ್ಲಿ ಅದನ್ನು ಸೇರಿಸಿ ಮನೆಯ ತಾಯಿಯರು ಕೂಡ ಮತ್ತೆ ಹೊಸ ಉತ್ಪನ್ನಗಳನ್ನು ಏನು ಅಡುಗೆಯ ವಿಶೇಷತೆಯನ್ನು ತಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹಲಸಿನ ವಿವಿಧ ತರದ ತಳಿಗಳು ಇವತ್ತು ರೈತ ಬೆಳೆದಾಗ ಅವ ಇಡೀ ವರ್ಷ ಹಲಸನ್ನು ಮಾರುಕಟ್ಟೆಗೆ ಕೊಡ್ಬೋದು, ಗ್ರಾಹಕರಿಗೆ ಕೊಡ್ಬೋದು. ಈ ರೀತಿಯ ಕಾನ್ಸೆಪ್ಟ್ಗಳು ಕೂಡ ನಮ್ಮ ಹಲಸು ಮೇಳದಲ್ಲಿ ಇದೆ ಎನ್ನುವಂಥ ಒಂದು ಮಾತನ್ನು ಅವರು ಉಲ್ಲೇಖ ಮಾಡುವಂಥ ಸಂಗತಿ ಮಾಡಿದರು. ಅಂದರೆ ಒಟ್ಟು ಇವತ್ತು ಕೃಷಿಕರಿಗೂ ಪೂರಕವಾದಂಥ ಒಂದು
ಮಾರುಕಟ್ಟೆಯ ವಾತಾವರಣ ನಿರ್ಮಾಣ ಮಾಡಬೇಕು. ಗ್ರಾಹಕರಿಗೂ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗಬೇಕು. ಇವತ್ತಿನ ನಮ್ಮ ಅವಶ್ಯಕತೆ ಈ ದೇಶದ ಪ್ರಧಾನಿಯವರು ವಿಶೇಷವಾಗಿ ವಿಷಮುಕ್ತ ಆಹಾರ, ವಿಷಮುಕ್ತ ಗಾಳಿ, ವಿಷಮುಕ್ತ ನೀರು ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮಗೆ ಬರುವಂತೆಲ್ಲ ಕಾಯಿಲೆ ಕಸಾಲೆಗಳು ಈ ಪರಿಸರದಲ್ಲೇ ಬರ್ತದೆ. ನಾವು ಸೇವಿಸುವಂಥ ಆಹಾರ ವಿಷವಾಗಿ ಪರಿವರ್ತನೆ ಆಗಿದೆ, ನಾವು ಸೇವಿಸುವಂಥ ಗಾಳಿ ವಿಷವಾಗಿದೆ, ನಾವು ಕುಡಿಯುವಂಥ ನೀರು ಇದು ಕೂಡ ವಿಷವಿದೆ. ಇದರ ಪರಿಣಾಮ ಇವತ್ತು ಒಂದಷ್ಟು ಜನ ಆ ಕಾಯಿಲೆ ಪೀಡಿತರಾಗಿ ಇವತ್ತು ಆಸ್ಪತ್ರೆ ಸೇರುವಂಥ ಕೆಲಸ ಆಗ್ತದೆ. ಇದರಿಂದ ಮುಕ್ತರಾಗಬೇಕಾದ್ರೆ ನಮಗೆ ಸಾವಯವ ಪದ್ಧತಿ, ನಮ್ಮ ಪಾರಂಪರಿಕ ಹಿರಿಯರ ಆ ಒಂದು ಕೃಷಿ ಪದ್ಧತಿಗೆ ನಾವು ಹೋದಾಗ ಖಂಡಿತ ಮತ್ತೊಮ್ಮೆ ನಾವು ವಿಷಮುಕ್ತ ಆಹಾರವನ್ನು ಸೇವಿಸಬಹುದು. ಆ ವಿಷಮುಕ್ತ ಗಾಳಿ ನಮಗೆ ಸಿಗ್ಬೋದು, ವಿಷಮುಕ್ತ ನೀರು ಕೂಡ ಸಿಗ್ಬೋದು. ಇವತ್ತು ನಾವೆಲ್ಲ ಆಧುನಿಕ ತಳಿಯನ್ನು ಬೆಳೆದು ಅಧಿಕ ಇಳುವರಿಯನ್ನು ಪಡೆಯಬೇಕು ಅಂತೇಳಿ ಬಹಳಷ್ಟು ಕೀಟನಾಶಕ, ಕ್ರಿಮಿನಾಶಕ, ರಾಸಾಯನಿಕ ಗೊಬ್ಬರವನ್ನು ಹಾಕಿ ಇವತ್ತು ಕೃಷಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ತಿನ್ನುವಂತ ಆ ಗ್ರಾಹಕ ಏನಿದ್ದಾನೆ ಅವನು ಬಹುಶಃ ವಿಷವನ್ನು ತನ್ನ ಶರೀರಕ್ಕೆ ಸೇರಿಸಿಕೊಡ್ತಾನೆ. ಇಂತಹ ಒಂದು ವಿಷಮುಕ್ತ ಸಮಾಜದ ಅವಶ್ಯಕತೆ ಕೂಡ ಇವತ್ತು ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಟಿವಿ ಇವತ್ತು ನಿರಂತರವಾಗಿ ಇಲ್ಲಿ ಕೃಷಿ ಮೇಳದ ಜೊತೆ ಈ ಸಮಾಜದಲ್ಲಿ ಒಂದಷ್ಟು ಸಮಾಜಮುಖಿಯಾಗಿ ದುಡಿದಂಥ ಇವತ್ತು ಆಂಬುಲೆನ್ಸ್ ಚಾಲಕರಿರ್ಬೋದು, ಇತರ ಕಲಾವಿದರಿರ್ಬೋದು, ಇವನ್ನು ಗುರುತಿಸಿ ಗೌರವಿಸುವ ಮುಖಾಂತರ ಸಮಾಜದಲ್ಲಿ ಒಂದಷ್ಟು ಸಾಧಕಗಳನ್ನು ಕೂಡ ನಿರ್ಮಾಣ ಮಾಡಬೇಕಿರುವಂಥ ನೆಲೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಅದರಲ್ಲಿರುವಂಥ ಯುವಕರು ಕೇವಲ ಯಾವುದೋ ಲಾಭದಾಯಕವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಲ್ಲ, ಉಪ್ಪಿನಂಗಡಿಯ ಜನತೆಗೆ ಹೊಸ ವಿಚಾರವನ್ನು ಕೊಡಬೇಕು. ಉಪ್ಪಿನಂಗಡಿಯ ಜನತೆ, ಈ ಭಾಗದ ಜನತೆ ಸಾಧಕರಾಗಬೇಕಿರುವಂಥ ನೆಲೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಶುಭವನ್ನು ಹಸ್ತ ಶಾಸ್ತ್ರಲಿಂಗೇಶ್ವರ ಮಹಾಕಾಳಿ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಅವರು ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ಭಗವಂತ ಅವರಿಗೆ ಅನುವು ಮಾಡಿಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡಿ ಮಾತನಾಡಿಸಿ ಜೈ ಹಿಂದ್. ಶೈಕ್ಷಣಿಕ ಪ್ರಗತಿಯ ಒಟ್ಟಿಗೆ ಪ್ರತ್ಯೇಕ ಚಟುವಟಿಕೆ ವಿಶೇಷ ಸಾಧನೆ ಹೊಂದಿದ ಶ್ರಮಿಕ ಎಂಕೆ ಬೇರೆ ಮಾನವಿಕ ಒಂದು ಕಚ್ಚೆ ಕೇಳಿದ್ದು ಶ್ರಮಿಕ ಎಂಕೆ ಕಾಣಾಪುರ ಬದಲಿರುತ್ತಾರೆ. ನಮ್ಮ ಶ್ರೀಮತಿ ಗೀತಾ ಬೈಬೇರೆ ಭಕ್ತರ ಬದಲಿಗೆ ಮಾನವಿಕ ಪ್ರಯೋಗ ಪಡೆದ ಬೀರಿರುತ್ತದೆ. ನಮ್ಮ ಸುಮಾರು ದಿನಗಳ ದಿಂಚಿ ಕಾತೊಂದಿತ್ತ ದಾದಾಪು ಪಂಡ ಬರ್ಸೆ ಎಂದು ಬರ್ಕೊಂಡು ಏಪ್ರಿಲ್ ಮೇ ನನಗೆ ಬಾರಿ ಆತಂಕ ಇರ್ತದೆ. ಪೆಟ್ರೋಲ್ ಡೀಸೆಲ್ಗೆ ದಾದಾಪು ಬಂದ್ತಾರೆ. ಐನ ಒಂದೇ ಸರಿಯಾಗಿ ಬಂದಾಗ ಜೂದು ಸುರುಕು ರೈತರಾಗಿ ಪೂರ ಮನಸ್ಸಿನ ಒಂದು ಖುಷಿ ವರ್ಷ ಶುರು ಮಾಡಿದ್ರು. ಆ ಖುಷಿಗೆ ಮಾತಿಲ್ಲ, ಕೃಷಿಗೆ ಮೈ ತುತ್ತು ಸುಣ್ಣ ಪುರ ಮಾಡ್ತದೆ, ಕಣಕುರ ಮಾಡ್ತದೆ. ಕೃಷಿ ಚಟುವಟಿಕೆ ಶುರು ಸಂದರ್ಭಗಳು ಬರ್ಸಲ ಕೈಗೊಂಡು ಆಡ ಟೀಮ್ ಉಪಾಧ್ಯ ಜಮೀನು ಏಪ ಯಾನೂರಿ ಬರಲಿಯ ಅಂಚ ವರ್ಷ ಬಿಡ ಬರಲಿಯ ಬಂದದಕ್ಕೆ ಎಂದು ಯಾನೂರಿ ಬರಲಿಯ ಬಂದ ನಾಟಕದ ಸಂದರ್ಭಗಳು ಬರ್ಸದ ಶುರು ತಂದೆ ಹಿರಿಯರಲ್ಲಿ ಇಲ್ಲ ಸಂಘದ ಉಮೇಶಣ್ಣೆ ನಾನು ತಿಳಿದಿಲ್ಲ ಬಂದಾಗ ನಾಟಕದಿಂದ ಬರ್ಸ ಬರ್ತದೆ. ಅಂಚಾದ ದೀಪಕಣ್ಣ ಖಂಡಿತ ಬರಲ್ಲ. ಬಾರಿ ಈ ಪೊಂದು ಮಲ್ಲ ಮನಸ್ಸುಗಳು ಎಡ್ಡೆ ಕಾರ್ಯಕ್ರಮ ತೀರ್ತಾರೆ. ಸಂಜೀವಣ್ಣೆ ಇಲ್ಲಿ ಕುಂದಲ್ಪಣೆ ಬಾರಿ ಶಬಾಷ್ ಮಾಡಿ ಪುರಣಂಜಿ ಸಾವಯವ ಕೃಷಿ ಕಾರ್ಯಕ್ರಮ ಅಣ್ಣ ಮೂಜಿನ ನೇತೃತ್ವ ಬಾರಿ ಪೂರ್ಣ ಕಾರ್ಯಕ್ರಮ ಆಗಿರ್ತದೆ. ಹಲಸು ಬುಕ್ಕ ಮಾವು ಮೇಳದ 2ನೇ ಕಾರ್ಯಕ್ರಮ ಅದೇ ದೀಪಕಣ್ಣ ಮೂಜಿನ ಈ ವರ್ಷ ಮೂಜಿನ ಕಾರ್ಯಕ್ರಮ ಅಂಚಾದ ಖಂಡಿತವಾದ ಯಶಸ್ವಿ ಆಗ್ತದೆ. ಮೂಲು ಹುಲ್ಲಿನಂಚಿನ ಹಿರಿಯರು ನೊಂದೆ ಕೊಟ್ಟಾಗ ಈ ಸುಧಾರಣಾ ಸಭೆ ಜಿಗಿ ದೀಪುಡು ದಯಪಟ್ಟ ನಿಂಗಳ ಭಾಷಣಕ್ಕೆ ಜಾಸ್ತಿ ಯಾರು ಬರಲಿಯ ಪಂಪುನ ನಿಂಗಲ್ಲ ಬೈದ ನಿಂಗಳೊಟ್ಟಿಗೆ ಪಂಪುನಂಜಿ ಅವನ ನಾಟಕದ ತಿರುಗಿನ ನಾಟಕದಲ್ಲಿ ತೂದು ಖುಷಿ ಪಡೆದ ಲೀಲಾಸನೆ ಕೋಜಾಗ್ ಗೋಮಂಜೂರು ಅಂಜನೆ ಸಾಯಿ ಕಿಶೋರ್ ನಾವೆಲ್ಲ ಕಲಾವಿದರು ಬರಲಿ ಅಂಚಾದ ಬಾರಿ ಪೊಂದುಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಅಂಚಿನ ಆತ ಟೀಮು ಹೊರತ ಪ್ರತಿಯೆಲ್ಲ
ನನ್ನ ಒಡಲ ಅಭಿನಂದನೆ ಬರುವುದು ಆ ದೈವದಲ್ಲಿ ಕಾಲಕಾಲದ ಬರ್ಸ ಕಾಲಕಾಲದ ಹೆಚ್ಚಿನ ಪರಿಸರ ಪ್ರಕೃತಿ ಅವರ ಅಂಚನೆ ಮಾತೆಯನ್ನ ಆ ದೈವದೇವರು ಆಶೀರ್ವಾದ ಮಲ್ಪಡು ಬಾರಿ ಒಂದು ಪೊರ್ಲುದ ಪರಪುನ ಸುದೆ ಬೀಚಿನ ಗಾಳಿ ಕಲ್ಲು ಮಣ್ಣು ಪೃಥ್ವಿ ಎಲ್ಲ ಆರತಿ ಬಿಟ್ಟಿದ್ದು ಆರಾಧನೆ ಮಲ್ಪನ ಸಂಸ್ಕಾರ ಸಂಸ್ಕೃತ ತುಳುನಾಡು ನಾವು ಅಂಚಾದ ಹೃದಯ ಶ್ರೀಮಂತಿಗೆ ಜೊತೆಗೆ ಕಲೆ ಶ್ರೀಮಂತಿಗೆ ಬೇರೆ ಬೇರೆ ಮಂತ್ರಿ ಉಪಾದ ಜೊತೆಯ ಪಟ್ಟ ಒಂದು ವಿಭಿನ್ನ ಆಗಲಿ ಅಲ್ಲದೆ ಮುಂಚಿ ಎರಡು ಯೋಚನೆ ಉಂಟು ಆ ಯೋಜನೆಯೊಟ್ಟಿಗೆ ಆಲೋಚನೆ ಮಾಡ್ತದೆ ಉಪಾದ ತೊಂಬದ ಕಾರ್ಯಕ್ರಮ ಮತ್ತು ದಕ್ಷಿಣ ಕಾಶ್ಮೀರದಲ್ಲಿ ಅದರೊಟ್ಟಿಗೆ ಈ ಸರ್ತಿ ತಿಂಗಳ ಇತ್ತು ಕರೆದ ನವರಾತ್ರಿ ಸಮಯ ಅದರೊಟ್ಟಿಗೆ ದೀಪ ಕಂಡ ಟೀಮ್ ಉಪಾರ ತಂಡ ಒಂಜಿ ತಿಂಗಳು ದುರ್ಬೆ ಎಲ್ಲರೂ ಬರ್ತದೆ ಈ ಕಾರ್ಯಕ್ರಮ ಆಹ್ವಾನ ಮಾಡಿದ್ದೇವೆ ಅಂಚಾದ ಬರ್ತಿನಂಚಿನ ಮಾತಿರಲಿಲ್ಲ ಕೂಡ ನಾನು ನನ್ನ ಒಡಲ್ಲ ಅಭಿನಂದನೆ ಪಡೆದು ಕಾರ್ಯಕ್ರಮ ಯಶಸ್ವಿಯಾದ ಈ ಕಾರ್ಯಕ್ರಮ ಲೆತ್ತದ ಈ ಮಾನಸನ್ನು ಬಾರಿ ಮುಕ್ತ ಮನಸ್ಸನ್ನು ಸ್ವೀಕಾರ ಮಾಡಿದೆ ಮಾತಿರಲಿಲ್ಲ ಕೂಡ ಎಡ್ಡೆಯವರನ್ನ ಸೋಲ್ಬರಣ್ಣ ಜೈ ಶ್ರೀರಾಮ್ ಜೈ ಭರತ್ ಮಾತೆ ಸೋಲ್ಬರಣ್ಣ ಜೈ ಶ್ರೀರಾಮ್. ಈ ಭಾಷಣದ ಗೊತ್ತಕ್ಕೆ ಮಾತಾಡಲಿಕ್ಕೆ ಯಾರೆಲ್ಲ ಬರಲಿ ಅಂತ ಕೇಳಿ ಬರ್ತದೆ ಖುಷಪಡಿಯ ಬರ್ತದೆ ಭಾಷಣ ಕೇಳಿದಕ್ಕೆ ಬರ್ತದೆ ಅಂತ ಕೇಳಿಕೊಂಡು ಅಂಚಾದ ಪುನಃ ವೇದಿಕೆಯಲ್ಲಿ ಎತ್ತಿದ ಕಟ್ಟು ಪಾತ್ರ ಇನಿ ಮುಂದೆ ಸೊಡಿಸಿ ಕುಕ್ಕುಲ ಈ ಕಲತ ಮೇಲೆ ನಡಕೊಂಡು ಕೊಂಡಾಗ ಇದು ಒಂದು ಅವಶ್ಯಕತೆ ಉಂಟು ನಾನು ಕಂಡ ಇತ್ತೆ ನರ್ಸರಿ ಕೊಂಡ ಥೈಲ್ಯಾಂಡ್ ಜಪಾನ್ ಅಮೆರಿಕಾದ ನಾನಾ ವಿಧ ಪುಸ್ತಕದ ಏನು ಕೈಗೊಂಡು ಮಾಡಲಿ ಕಾರಣ ಇಲ್ಲದೆ ಇವತ್ತೇ ನಮಗೆ 34 ಫಾರಿನ್ ಮರತ ಇದ್ದ ಫ್ರೂಟ್ಸ್ ಇದು ಬರೀ ತುಳಾಗ್ತದೆ ಈ ಲೇಮಲ್ಲಿ ಆಂಡ ನಾನು ಈಗ ಒಂದು ವಿಷಯ ಬಂದರೆ ಆ ಏತಿ ಫ್ರೂಟ್ಸ್ ಇರ್ತೀನಲ್ಲ ನನ್ನ ರುಚಿಗೆ ಮಾತ್ರ ಅಂತಂದರೆ ನನಗೆ ಬಂಡಿ ಹೊಡೆದಾಗ ಉಪ್ಪುಗಳ ಕೈ ಮಾತ್ರ ಅಂತಂದ್ರೆ ಇಟ್ಟು ಬಂದಿ ತಿಂದಿದ್ದು ಈ ದುಂಬುಡಿ ಪಾಪದಲ್ಲಿ ಈ ಉಪ್ಪುಗಳ ಕೈ ತಿಂದಿದ್ದೆ ಬರ್ತದೆ ಬಂದಿದ್ದೆ ಬರ್ತದೆ ಕಷ್ಟದ ಕಾರಣ ಬಿಂದಿನ ಕಾಲ ಅಂಜಾದಿ ಪ್ರಗ ಇಲ್ಲಿಂದ ಜನಪ್ರಿಯವಾಗಿ ಐನಾ ಪರಿಚಯ ಬಂದ್ಮೇಲೆ ಕೊಡೋದು ಇಂಚಿನ ಮೇಲೆ ಬರ್ತದೆ ಕಾಲಿ ಉಪ್ಪು ಬೆಲಕಾಯಿ ತಿನ್ನಿ ಹಾಕಿ ಬೆಲಕಾಯಿ ಥರ ಇಂಚ ಒಳಿ ಮೇಲೆ ಒಂದು ನಾನಾ ರೀತಿಯ ಖಾದ್ಯ ಅನುಕೂಲ ಪಡ್ತಾರೆ ಇದು ಎಡ್ಡೆ ಬೆಳಗ್ಗೆ ಪಂಡ ಮುಂದಿನ ಜನಪ್ರಿಯಗಳ ತುಕ್ಕುಲ್ಲ ಬೆಲಕಾಯಿಲ ದಾಸಾರ ಮಾಡ್ಕೊಂಡೆ ಐಟ್ಲ ಒಂದು ಜ್ಯೂಸರು ಉಂಟು ಅವರು ಸರ್ ಎಡ್ಡೆ ತಿಂದ ಬೇಡ ಆ ನಮ್ಮ ಈ ಪ್ರಾಕಿನ ಈ ಬೆಳೆ ಈ ಕುಕ್ಕುಗಳ ಅದೇಗಳ ಎಡ್ಡೆ ಬುಳಿ ಚಿಲಿಗೆ ಬುಳಿಪೇರ ಅಂತ ಐ ಕೊಂಚ ಆರ್ಥಿಕವಾದಂಥ ಸವಲತ್ತು ಸಿಕ್ಕೊಂಡು ಬಂದ ಮುಂದಿನ ಅನಿಸಿಕೆ ಎರಡನೇ ಕೆಲವೊಂದಿದ್ದ ನಮ್ಮ ಕುಕ್ಕದ ಸಂದರ್ಭ ಮುಗಿಬೋದು ಎಲ್ಲ ಕಾರಣದಿಂದ 20 ದುಂಬದ ಬಟ್ಟ ತುಪ್ಪಣೆಯನ್ನು ಕೊಂಚ ನೆಕ್ಕರೆ ಕುಂದಿರ್ತೇವೆ ನೆಕ್ಕರೆ ಗೊತ್ತು ನೆಕ್ಕರೆ ತುಪ್ಪಣೆ ಚೋಲಿಗೆ ನಾಲ್ಕು ಪಂದ ಕೆಂಪು ತಿಳ್ಕೊಂಡು ಇಂಚು ನೆಕ್ಕರೆದ ತುಪ್ಪದ ಮರಣ ತೋರಿದ್ದು ಹಣ ನೆಕ್ಕರೆದ ಊರಿನ ನೆಕ್ಕರೆ ತೋರ್ಕೊಂಡು ನೆಕ್ಕರೆ ಅಂದಿದೆ ಆ ಅಂಚಿನ ಈ ಕಾಲಘಟ್ಟಗಳು ಐದು ನಮ್ಮ ಊರಿತ್ತೊಂದು ದುಂಬದ ಜನಪ್ರಿಯನ ಪರಿಚಯಿಸ ಮಂತ್ರಿನ ಈ ಎಡ್ಡೆಂದು ನನಗೆ ಯಾರು ಬರಲಿ ಅಂತ ಎಡ್ಡೆ ಏನೆಲ್ಲ ಕೇಳಿದ್ದೀರಿ ಇರೋದು ಬರ್ಬಾರ ಜನ ಬರ್ತದೆ ದಾಳಿಗಳಿಂದ ಬೇರೆ ನಮ್ಮ ಕಲಾವಿದರಿಗೆ ಗೊತ್ತಿರುತ್ತೆ ನಮಗೆ ಕಲಾವಿದರನ್ನ ಕಾಪಿ ಕಾಡ ನಾಟಕ ನೋಡಿದೆ ಇದು ಎಂಗಳ ಆಟದ ನಾಟಕ ಬಾರಿ ಕಡಿಮೆ ವಿರಾಜ ಪ್ರದೇಶ ನಾಡ ಕಾಪಿ ಕಾಡನ ಊರು ಬರ್ತಿದ್ದು ಬರ್ಕೊಂಡಿದ್ದೆ ನಾಟಕ ಮಾತ್ರ ಆ ರೀತಿ ಯಾವ್ದು ಬರ್ತೇನೆ ಕಂಡು ಬೈದೆ ಅಂಚೆನೆ ನಿಖಿಲ್ ಭಕ್ತನಗಳು ಈ ಆ ನಾಟಕದ ಕೂಡಿ ಸಂತೋಷ ಪಡೆಯವರು ಅಂಚೆ ಅವತ್ತಂದ್ರೆ ಕುಕ್ಕು ಮೇಳದ ಈ ವರ್ಷ ಕುಕ್ಕು ಅವರ ಮೇಳದ ಈ ಮೇಲೆ ಅವರ ಸಕ್ಸಸ್ ಆಗ್ತದೆ ನರಲ್ಲ ನಿನ್ನ ಆರ್ಗನೈಸರ್ ಮುಬಾರಕ್ ಕುಕ್ಕೋ ಅಂಚೆನೆ ಮಾತೆಲ್ಲ ಸೇರಿ ಮಂತ್ರದ ನಾನಾ ಇಂಚಿನ ಪ್ರತಿಯೊಬ್ಬರು ಮಂತ್ರಿಗಳ ದಿನ ಮಟ್ಟಿಗೆ ನಿಖಿಲ ಯಶಸ್ವಿ ಆಗ್ತದೆ ನಿಖಿಲ ಶುಭ ಬರುವುದು ಎಲ್ಲರಿಂದ ಪಾತ್ರ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು.
electronics, plumbing, hardware, home appliances, sanitary, LED lights. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451, 9945521951, 990178461.